ಮಹಿಷ ಮರ್ದಿನಿ. ನಿರ್ದೇಶನ ಕೃಷ್ಣಪ್ಪ ಕಿನ್ಯ ಯಕ್ಷಗುರು. ಸದಸ್ಯರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಹಿಮ್ಮೇಳದಲ್ಲಿ ಭಾಗವತರು ಶ್ರೀಮತಿ ದುರ್ಗಾ ಪರಮೇಶ್ವರಿ ಕುಕ್ಕಿಲ ಮತ್ತು ಜಗದೀಶ್ ಗಟ್ಟಿ ಉಚ್ಚಿಲ. ಚೆಂಡೆ ರಾಜೇಶ್ ಜಪ್ಪು ಕುದುಪ್ಪಾಡಿ. ಮೃದಂಗ ರಾಘವೇಂದ್ರ ರಾವ್ ಮಂಜನಾಡಿ. ಚಕ್ರತಾಳ ಧನ್ರಾಜ್ ಆಚಾರ್ಯ ಉಚ್ಚಿಲ. ಪಾತ್ರ ಪರಿಚಯ: ದೇವೇಂದ್ರ 1, ಲಿಖಿತ 9ನೇ ತರಗತಿ. ದೇವೇಂದ್ರ 2, ಲಿಖಿಶಾ 9ನೇ ತರಗತಿ. ಅಗ್ನಿ ಶಾನ್ವಿ ಎಚ್ ಉಚ್ಚಿಲ್. ವರುಣ ನೇಹಾಲಿ 6ನೇ ತರಗತಿ. ವಾಯು ಯಶ್ವಿ 8ನೇ ತರಗತಿ. ಕುಬೇರ ಧನ್ವಿ ಎನ್ 6ನೇ ತರಗತಿ. ನಿರುತಿ ಪರಿಣಿತಾ ಸಿಜೆ 6ನೇ ತರಗತಿ. ಯಮ ಶಾಂಭವಿ ರಮೇಶ್ ನಾಯ್ಕ್ 7ನೇ ತರಗತಿ. ಮಾಲಿನಿ ಚಿನ್ಮಯ ಲಕ್ಷ್ಮಿ 10ನೇ ತರಗತಿ. ಬ್ರಹ್ಮ ಅದಿತಿ 9ನೇ ತರಗತಿ. ವಿಷ್ಣು ಆದ್ಯ ಆರ್ 7ನೇ ತರಗತಿ. ಮಹೇಶ್ವರ ಶ್ರದ್ಧಾ ಜೆ ಬಂಗೇರ 7ನೇ ತರಗತಿ. ಸುಪಾರ್ಶ್ವಕ ಮತ್ತು ಸಿಂಹ ಅನ್ವಿಕಾ ಎ 7ನೇ ತರಗತಿ. ವಿದ್ಯುನ್ಮಾಲಿ ಲಕ್ಷ 9ನೇ ತರಗತಿ. ಯಕ್ಷ ಅನನ್ಯ 9ನೇ ತರಗತಿ. ಮಾಲಿನಿ ದೂತ ಆರಾಧ್ಯ ಸಿ 5ನೇ ತರಗತಿ. ಮರಿ ಮಹಿಷಂದಿರು ಯಕ್ಷಿತ್ 4ನೇ ತರಗತಿ. ನಿಧಿ ಬಿ 7ನೇ ತರಗತಿ. ಹಾದಿಯಾ 5ನೇ ತರಗತಿ. ಎಚ್ ಎಸ್ ರಿಶಾಲಿ 6ನೇ ತರಗತಿ. ಮಹಿಷಾಸುರ ಅದಿತಿ 10ನೇ ತರಗತಿ. ಶ್ರೀದೇವಿ ದಿಯಾ ಆರ್ ಉಚಿಲ್ 10ನೇ ತರಗತಿ. ಶಂಕಾಸುರ ಧ್ರುವಿ 9ನೇ ತರಗತಿ. ದುರ್ಗಾಸುರ ರಿಧಿ 4ನೇ ತರಗತಿ. ಚಾಮರಾಸುರ ಸಾನ್ವಿಕಾ 5ನೇ ತರಗತಿ. ಬಿಡಲಾಸುರ ಮಾಲ್ವಿ ಎಲ್ ಕೆ 5ನೇ ತರಗತಿ. ಶಿಕ್ಷಾಸುರ ಸಾನ್ವಿ ಎಚ್ ಬಂಗೇರ 6ನೇ ತರಗತಿ. ಶಿಕ್ಷಾಸುರ ಸನ್ನಿಧಿ ಆರ್ ಪೂಜಾರಿ 6ನೇ ತರಗತಿ. ವರ್ಗಾಸುರ ಖುಷಿ 6ನೇ ತರಗತಿ. ಧನ್ಯಾಸುರ ಪ್ರಕೃತಿ ಪಿ ಆಳ್ವ 6ನೇ ತರಗತಿ. ಪ್ರಸಾದನ ಮತ್ತು ವೇಷಭೂಷಣ ಗಣೇಶ ಕಲಾವೃಂದ ಪೈವಳಿಕೆ ದೇವಕಾನ. ಈ ಅದ್ಭುತ ಪ್ರದರ್ಶನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಚಪ್ಪಾಳೆಯನ್ನು ನೀಡಬೇಕೆಂದು ವಿನಂತಿಸುತ್ತೇನೆ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ತೊಡಮಡುತ್ತ ಬಣ್ಣಿಪೆನಿ ಕಥಾಮೃತ
ಬಲ್ಲಿದೇನಯ್ಯ. ಇರುವಂತಹ ಸ್ಥಳ ದೇವಲೋಕಕ್ಕೆ ಯಾರೆಂದು ಕೊಂಡಿದ್ದೀರಿ? ದೇವೇಂದ್ರ ಮಹಾಪ್ರಭು ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯಕಾರಣ ಅನೇಕ ವಿಧೆ ಧರಣಿ ಪಾಲಕ ಕೇಳು ಧರಣಿ ಪಾಲಕ ಕೇಳು ಸುರಪಾಲ ನಾಗದಲ್ಲಿ ನರಯಿಸುತ್ತ ಸುಮಣ ಸರಯ ನೆರೆಯೇ ವಿಭವದೋಳು ವರುಣ ವಾಯು ಕುಬೇರ ಆ ವರುಣ ವಾಯು ಕುಬೇರ ನಿರುತಿ ಮೊದಲಾದವರ ಪರಿಪರಿಯ ಸುಮನಸರು ಪರಿಪರಿಯ ಸುಮನಸರು ನೆರೆಯೋಳು ಪಿರಲು ಧರಣಿ ಪಾಲಕ ಕೇಳು ಓಂ ನಮೋ ಆದಿಮಾಯೇ ನಮಃ. ಸುಮನಸರೇ ದೇವೇಂದ್ರ ಮೂರು ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಪುಣ್ಯಲೋಕವೋ ಗಣ್ಯಲೋಕವೋ ಎನಿಸಿಕೊಂಡ ನಮ್ಮ ಈ ನಾಕದ ಪಟ್ಟವನ್ನು ಶತಾಯಾಗ ಮಾಡುವುದರ ಮೂಲಕ ಪಡೆದುಕೊಂಡಿದ್ದೇವೆ. ನಮ್ಮ ಈ ಸ್ವರ್ಗಲೋಕದಲ್ಲಿ ಕಾಮಧೇನು ಕಲ್ಪವೃಕ್ಷ ಮಣಿ ಮೊದಲಾದ ಸುವಸ್ತ್ರಗಳಿರುವುದರಿಂದ ನಮ್ಮ ಈ ಲೋಕವು ಸರ್ವಶ್ರೇಷ್ಠವಾಗಿದೆ. ಹಾಗೆ ರಂಭಾದಿ ತರುಣಿಯರು ನಮ್ಮೆಲ್ಲರ ಮನತಣಿಯುವಂತೆ ನೃತ್ಯ ಸಂಗೀತವನ್ನು ಪ್ರದರ್ಶಿಸುತ್ತಾ ಇದ್ದಾರೆ. ಅಗ್ನಿ ವರುಣ ವಾಯು ಮುಂತಾದ ನೀವು ಈ ಸ್ವರ್ಗದ ರಕ್ಷಣೆಯ ಕಾರ್ಯದಲ್ಲಿ ಸಹಕಾರಿಗಳಾಗಿದ್ದೀರಿ. ಆದರೆ ಸುಮನಸರೇ ದೇವೇಂದ್ರ ಕೇಳಿದಿರೆ ಸುಮನಸರು
ಮತ್ಸರದಿಂದ ಆದರ ಖಳರುದಾಯಾದ್ಯ ಮತ್ಸರದಿಂದ ಹಾದಿದರು ಅಡಿಗಡಿಗೆ ಹಾದಿ ಸೇರಿದ ಹೇಗೆ ಸುಮನಸರು ಕೇಳಿದಿರೇ ಮನಸ್ಸರೇ, ಕತ್ತಲು ಬೆಳಕು, ಸುಖ ದುಃಖ, ಪ್ರೀತಿ ದ್ವೇಷ ಇತ್ಯಾದಿ ವಿರೋಧಿಗಳಿಂದಲೇ ತುಂಬಿರುವ ನಮ್ಮ ಈ ಸೃಷ್ಟಿಯಲ್ಲಿ ನಮ್ಮ ಉನ್ನತಿಯನ್ನು ಕಂಡು ಸಹಿಸದ ನಮ್ಮ ದಾಯಾದಿಗಳು ಮತ್ಸರದಿಂದ ಇಲ್ಲಿಗೆ ದಾಳಿ ಮಾಡುತ್ತಿದ್ದಾರೆ. ಒಂದು ವೇಳೆ ಆ ದುರುಳರ ದಾಳಿ ಇಲ್ಲಿಗೆ ಆದರೆ ನಿಮ್ಮ ಅಭಿಪ್ರಾಯವೇನು? ದೇವೇಂದ್ರ ಸುರದ ಲಲಿಸಯ್ಯ ವರುಣ, ನಮ್ಮಲ್ಲಿದ್ದ ಸಿರಿ ಸಂಪತ್ತನ್ನು ಆಶಿಸಿ ಆ ದುರುಳರು ಇಲ್ಲಿಗೆ ಬರುತ್ತಾರೆ ಅಂತ ಸತ್ಯ. ನನ್ನ ಶಕ್ತಿಯಿಂದ ಆ ದುರುಳದಾರವರ ಹುಟ್ಟಡಗಿಸುತ್ತೇನೆ. ಸುರಧೇನು ಕಲ್ಪತರು ತಯ್ಯ ದಿನದ ತಗತ ದಿನದ ತಯ್ಯ ದಿನದ ದಿನದ ದಿನ ತಯ್ಯ ತಯ್ಯ ಸುರವೇನ ಕಲ್ಪದ
ಪದ್ಮನ ಬಾಲದಲ್ಲಿ ಕುಳದ ಅದನ ಕತ್ತಲೆ ವೀಣೆಯು ದುರುಳ ದಾನವರು ಬ್ರಹ್ಮನನ್ನು ತಪಸ್ಸಿನಿಂದ ಮೆಚ್ಚಿಸಿ ಬೇಕಾದವರನ್ನು ಪಡೆದು ಇಲ್ಲಿಗೆ ದಾಳಿ ಮಾಡುತ್ತಾ ಇದ್ದಾರೆ. ಆ ಕೆಟ್ಟ ಹೊಳಗಳನ್ನು ಅಟ್ಟಿ ನಾಶಗೊಳಿಸುತ್ತೇನೆ. ದೇವೇಂದ್ರ ಯಮ ರಾಕ್ಷಸರು ಇಲ್ಲಿಗೆ ಆಗಾಗ ದಾಳಿ ಮಾಡುತ್ತಿದ್ದಾರೆ. ಇನ್ನು ಮುಂದುವರಿಸಿ ಬಂದರೆ ಅವರಿಗೆ ಉಳಿಗಾಲವಿಲ್ಲ. ಕೊಡು ನಿನ್ನ ಆಜ್ಞೆ, ನಾನಿದ್ದೇನೆ. ದೇವತೆಗಳೇ, ಬಲು ದೋಷವಂತೆ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಬಲು ದೋಷವಂತೆ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಸಂಗರದೊಳಗೆ ಕಳರ ಭೀತಿಯು ನಮಗೆಳ್ಳಿ ನೀತಿಲ್ಲ ಕಳರ ಭೀತಿಯು ನಮಗೆಳ್ಳಿ ನೀತಿಲ್ಲ ಮಣಿನಾದ ಬನದಯ ಯಮಗೆ ಸುಳ್ಳಲ್ಲ ಬಲು ದೋಷವಂತೆ ನೀವೆಂದ ನುಡಿಗೆ ಅಲಿಗಳು ನಿಶಯ ಸಂಗರದೊಳಗೆ ಜನನಿ ಆಜ್ಞೆಯಲ್ಲಿ ಮಾಲಿನಿಯು ಜನನಿ ಆಜ್ಞೆಯಲ್ಲಿ ಮಾಲಿನಿಯು ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯು ಮಾಲಿನಿಯು
ಕನಕ ಗರ್ಭನ ತಪವನು ಕೈಬೇಗೆನು ತಲಿ ಕನಕ ಗರ್ಭನ ತಪವನು ಕೈಬೇಗೆನು ತಲಿ ವನಗಾಗಿ ನಡೆತಂದು ಮನದಿ ಯೋಚಿಸಿದಳು ವನಗಾಗಿ ನಡೆತಂದು ಮನದಿ ಯೋಚಿಸಿದಳು ಜನನಿ ಆಜ್ಞೆಯಲಿ ಮಾಲಿನಿಯು ಎನಿಸಿದ ಅತಿಥಿ ಕದ್ರು ವಿನಿತೆಯರಿಂದ ನಮ್ಮ ವಂಶವಾಹಿನಿ ಮುಂದುವರಿಯುತ್ತಿದ್ದಾದರೂ ಅತಿಥೇಯರು ಮಾತ್ರ ಯಾವುದೋ ಒಳಸಂಚಿನಿಂದ ತ್ರಿಮೂರ್ತಿಗಳನ್ನು ಒಲಿಸಿ ಅಪಾರ ಸಂಪತ್ತಿಗೆ ಉತ್ತರಾಧಿಕಾರಿಗಳಾದರು, ಸುರಲೋಕದ ಅಧಿಪತಿಗಳಾದರು. ಕಪಟಿ ಹರಿಯ ಕುತಂತ್ರದಿಂದ ನಮ್ಮ ವಂಶವಾಹಿನಿಯು ನಾಶವಾಯಿತು. ತಾಯಿಯ ಅಪೇಕ್ಷೆಯಂತೆ ಯೋಗ್ಯ ಪುತ್ರನನ್ನು ಪಡೆಯುವುದಕ್ಕೋಸ್ಕರ ಘೋರ ಕಾನನಕ್ಕೆ ಬಂದಿದ್ದೇನೆ. ಪ್ರಶಾಂತ ವಾತಾವರಣದಲ್ಲಿ ಬಂದು ನಿಂತಿದ್ದೇನೆ. ಸುರರನ್ನು ಸೋಲಿಸಿ ಲೋಕವನ್ನು ಪಡೆಯುವ ಧೀರ ಮಗನನ್ನು ಪಡೆಯುವುದೇ ನನ್ನ ಉದ್ದೇಶ. ಆದರೆ ಸುರರು, ನಮ್ಮ ಹಗೆಗಳಾದ ಸುರರ ಕಣ್ಣು ನಮ್ಮ ಮೇಲೆ ಇದ್ದೇ ಇದೆ. ನನ್ನ ಈ ಚೆಲ್ವಿಕೆಗೆ ಮಾರು ಹೋದ ಆ ಕಾಮಕರು ನನ್ನ ತಪಸ್ಸಿಗೆ ಭಂಗಬಾರದಂತೆ ಉಳಿದರೆ, ನನ್ನ ತಪಸ್ಸಿಗೆ ಭಂಗಬಾರದಂತೆ ಏನಾದರೂ ಉಪಾಯ ಮಾಡಬೇಕಾಗಿದೆ. ತಾಯಿಯ ಅಪೇಕ್ಷೆಯಂತೆ ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸುತ್ತೇನೆ. ತಪಸ್ಸು ಮಾಡುತ್ತಿರುವ ಋಷಿಗಳು ನಾವು. ಆದರೆ ಇದೇನಿದು ಜ್ವಾಲೆ, ತಡೆಯಲಾರದೆ ಪರಿಸರವನ್ನು ಆವರಿಸಿದೆ. ಇದಕ್ಕೆಲ್ಲ ಕಾರಣವೇನೆಂದು ಯೋಗ ದೃಷ್ಟಿಯಲ್ಲಿ ನೋಡಿದಾಗ ಅದೇನೇ ಇದೇನಿದು ಸರಿಯಾಗಿ ಪರಿ ಹೆಣ್ಣರ್ವಳು ರೂಪವನ್ನು ಬೆಳೆಸಿ ಘೋರ ತಪಸ್ಸು ಮಾಡುತ್ತಿದ್ದಾಳೆ. ಆದ್ದರಿಂದ ನಮ್ಮ ತಪೋವನದ ಪಾವಿತ್ರ್ಯತೆ ನಷ್ಟವಾಗಿ ಶಾಂತಿಗೆ ಭಂಗವಾಯಿತು. ಇದು ನಮಗೆ ಅಪಮಾನ, ಇಡೀ ಮುನಿಕುಲಕ್ಕೆ ಅಪಮಾನ.
ಸಹೋದರನು ಮಾಡಿದಳು ತಪಸ್ಸು ಮಾಡುತ್ತಿದ್ದಾಳಲ್ಲ, ಆದ್ದರಿಂದ ಅವಳ ಹೊಟ್ಟೆಲಿ ಕೋಣನೇ ಹುಟ್ಟಲಿ ನಾನು ಕೊಟ್ಟ ಈ ಶಾಪವನ್ನು ಹರಿಹರ ಬ್ರಹ್ಮಾದಿಗಳು ಬದಲಿಸಲಾರದು. ಇದು ಸುಪರ್ಶೋಗ ಕೊಟ್ಟ ಶಾಪ. ಮಾಲಿಗೆ ಮಣಿಗೆ ಬಳಲಿಗೆ ದಿನವು ಸಾಧುರಾಗಲಿ ಬೇಡು ಮನದಿರವನು ನಾನಿವೆ ನೆಲ್ದನೆ ತಂದ ಕಮಲ ಜನು ಏನಿದು ಗಣಕರ ತಪವು ಮಾಲಿಗೆ ಮಣಿಗೆ ಬಳಲಿಗೆ ದಿನವು ಮಗಳೇ ಮಾಲಿನಿ, ನೀನು ಯಾರ ಕುರಿತು ತಪಸ್ಸನ್ನಾಚರಿಸುತ್ತಿರುವೆ? ಅದೇ ಬ್ರಹ್ಮದೇವನು ನಿನ್ನೆದುರು ಪ್ರತ್ಯಕ್ಷನಾಗಿದ್ದೇನೆ. ತಪಸ್ಸನ್ನು ಬಿಡು, ಏನು ಬರಬೇಕು ಕೇಳು ಮಗಳೇ, ಅನುಗ್ರಹಿಸುತ್ತೇನೆ. ಓ ಬ್ರಹ್ಮದೇವ, ಮಾಲಿನಿ, ನನ್ನ ತಪಸ್ಸಿಗಲಿದು ಪ್ರತ್ಯಕ್ಷನಾದೆಯೋ ದೇವ? ಹೌದು, ಧನ್ಯನಾದೆ. ಮೂರು ಲೋಕಗಳಲ್ಲೂ ಇರಿಲ್ಲದ ಪುತ್ರರತ್ನ ಬಯಕೆಯಿಂದ ಈ ರೀತಿ ಘೋರ ತಪಸ್ಸನ್ನು ಕೈಗೊಂಡಿದ್ದೇವ. ಅನುಗ್ರಹಿಸು ದೇವ. ಮಗಳೇ ಮಾಲಿನಿ, ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ, ಮುನಿವರೆದ ವಚನವು ತಪ್ಪಲರಿಯದು. ಮುನಿವರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ದುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲೆನುದ ಸಂತೈಸಿದನು ಮಾಲಿನಿಯಾಗ. ಮರುಗದಿರು ಮಾಲಿನಿಯೇ, ದೇವ, ನಿನ್ನ ಅಂತರ್ಯ ಏನೆಂದು ತಿಳಿದೆ ಮಗಳೇ? ಮುನಿಯರರ ಶಾಪ ಎಂದು ಸುಳ್ಳಾಗದು. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಹೇಶಾಕೃತಿ ಎಂಬ ಮಗ ಹುಟ್ಟಿದರು. ಅದು ಕೆಟ್ಟ ಶಕುನ ಎಂದು ಭಾವಿಸಬೇಡ. ತಾಯಿಯಾದವಳಿಗೆ ಗಣಮರಿಯಾದರೂ ಮುದ್ದಲ್ಲವೇ? ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಕೋಣನಾದರೂ ನಿನ್ನ ಅಭಿಲಾಷೆಯಂತೆ ತನ್ನ ಪರಾಕ್ರಮದಿಂದ ಮೂರು ಲೋಕಗಳನ್ನು ಗೆದ್ದು ಅಜೇಯನಾಗಿ ಕೀರ್ತಿಶಾಲಿಯಾಗುತ್ತಾನೆ. ಮನದ ಚಿಂತೆ ಬಿಡು, ಶುಭವಾಗಲಿ ನಿನಗೆ. ದೇವ, ನನ್ನ ಮನದ ವ್ಯಕ್ತಿಗೆ ತಕ್ಕ ದಾರಿ ತೋರಿಸಿದೆ ದೇವ. ಧನ್ಯಾಸ್ತು. ಶುಭವಾಗಲಿ. ಬ್ರಹ್ಮದೇವರಿಂದ ವರ ಪಡೆದ ವಿಷಯವನ್ನು ಅಮ್ಮನಿಗೆ ತಿಳಿಸಬೇಕಾಗಿದೆ. ಅರಮನೆಗೆ ತೆರಳುತ್ತೇನೆ.
ಬೆಳೆರ್ಪರಾಕ್ರಮ ಕಟ್ಟಿಗಿರುವ ಇರುವಂತಹ ಸ್ಥಳ ಪಾತಾಳ ಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ವಿದ್ಯುನ್ಮಾಲಿ ಭೂಪತಿ ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯಕಾರ ಅನೇಕವಿದೆ, ಅನೇಕವಿದೆ. ಭೂಲೋಕದಲ್ಲಿ ಮೆರೆಯುತ್ತಿದ್ದ ಕಾಲದಲ್ಲಿ ನಮ್ಮವರೇ ಆದ ಹಿರಣ್ಯಕಶ್ಯಪರೆಂಬ ಚೈತ್ಯ ವೀರರು ಆ ಹರಿಯ ಕುಟಿಲೋಪಾಯಕ್ಕೆ ಬಲಿಯಾದರೆಂಬ ವಿಷಯ ತಿಳಿಯಿತು. ಆ ಹರಿಯನ್ನು ವಿರೋಧಿಸಲು ಹೋದರೆ ನನಗೆ ಉಳಿಗಾಲವಿಲ್ಲವೆಂಬ ಸತ್ಯದ ಅರಿವು ನನಗಾಯಿತು. ಆದ್ದರಿಂದ ತಡ ಮಾಡದೆ ಸಂಘಟಿಗರ ಜೊತೆ ಸೇರಿ ಪಾತಾಳ ಲೋಕವನ್ನು ಸೇರಿದೆ. ಅಲ್ಲಿ ನಮ್ಮದೇ ಆದ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಪ್ರಜೆ ಪರಿಪಾಲನೆ ಮಾಡಿದ್ದೇನೆ. ಆದರೆ ಆ ಹರಿಯಾಗಿ ವೈರ್ಯಾದ ಆತನನ್ನು ನಿರ್ನಾಮ ಮಾಡುವ ಬಗ್ಗೆ ಹೇಗೆ ಎಂಬುದರ ಬಗ್ಗೆ ಚಿಂತಿಸುವುದೇ ನನ್ನ ನಿತ್ಯ ಪದ್ಧತಿ ಆಯ್ತಲ್ಲ. ನಿತ್ಯದಂತೆ ಒಲಗವಿತ್ತು ಸಿಂಹವಿಸ್ತರದಲ್ಲಿ ಕುಳಿತಿದ್ದೇನೆ. ಏನಂತೆ ಈಗ ತಾನೇ ದೂತ ತಂದ ಒಳೆ ಒಕ್ಕಣೆ ಶೋಣಿತಾಪುರದ ದಿತಿದೇವಿ ಮಗಳಾದ ಮಾಲಿನಿ ಮನೆಯನ್ನು ನಾನು ವರಿಸುವರೆ ದಿಬ್ಬಣಿಗನಾಗಿ ಹೋಗಬೇಕಂತೆ. ಇನ್ನು ತಡ ಮಾಡದೆ ದಿಬ್ಬಣ ಸಮೇತ ಶೋಣಿತಾಪುರಕ್ಕೆ ತೆರಳುತ್ತೇನೆ. ಅವರನ್ನು ಸಮಾಧಾನ ಪಡಿಸಿ ಸಕಲ ಸೈನ್ಯ ಸಿದ್ಧತೆಯೊಂದಿಗೆ ಸ್ವರ್ಗ ಲೋಕಕ್ಕೆ ಮುಕ್ತಿಗೆ ಹಾಕುತ್ತೇನೆ.
ನಮ್ಮ ಪುರವನ್ನು ಮುಕ್ತಿ ದಿಕ್ಪಾಲಕರನ್ನು ಸೆದೆಬಡಿದು ಮುಂದೊತ್ತ ಬರುತ್ತಿದ್ದೆಲ್ಲ ಹೌದು ತಿಳಿದು ದೀಪಕ್ಕೆ ಮುಕ್ತ ಪತಂಗಗಳಂತೆ ಸಾಯಬೇಡ ಎಚ್ಚರಿಕೆ ಎಲ್ಲ ಮುಚ್ಚಬಾಯಿ ಯಾರೂ ಇಲ್ಲ. ನೀನು ಆ ಹರಿಯ ಕುತಂತ್ರದಿಂದ ನಮ್ಮವರನ್ನೆಲ್ಲ ಮೋಸದಿಂದ ಕೊಲ್ಲಿಸಿದ್ದೀಯ. ಒಳ್ಳೆಯ ಮಾತಿನಲ್ಲಿ ಸ್ವರ್ಗವನ್ನು ಬಿಟ್ಟುಕೊಡು, ಇಲ್ಲದಿದ್ದರೆ ಯುದ್ಧಕ್ಕೆ ಯುದ್ಧದಲ್ಲಿ ಸೋಲಿಸಿ ಆ ದಾನವನನ್ನು ಸೋಲಿಸಲು ನಾನೇ ಹೋಗುತ್ತಿದ್ದೇನೆ.
ಯುದ್ಧದಲ್ಲಿ ಸೋಲಿಸಿ ಮುಂದತ್ತ ಬರುತ್ತಿದ್ದೀಯಲ್ಲ, ಪರಾಕ್ರಮದಿ ಬಾಯಿಗೆ ಬಂದಂತೆ ಓದರಬೇಡ. ನಿನ್ನಲ್ಲಿ ಹೆಚ್ಚು ಮಾತಿಲ್ಲ, ನಿಲ್ಲಿ ಯುದ್ಧಕ್ಕೆ. ಎಲ್ಲ ನಿನ್ನ ಲಕ್ಷ್ಯ ನನಗಿಲ್ಲ. ಉರಿಯುತ್ತಿರುವ ಬೆಂಕಿಯನ್ನು ನುಂಗಲು ಹವಣಿಸುತ್ತಿರುವ ಇರುವೆಯಂತೆ ಸುಟ್ಟು ಸಾಯಬೇಡ. ಬದುಕುವ ಆಸೆ ಇದ್ದರೆ ನನ್ನ ಕಾಲಿಗರಿಗೆ ನಡೆ ಇಲ್ಲಿಂದ. ಹೇಳಿದೆ ಪರಾಕ್ರಮದಿ ಬಾಯಿಗೆ ಬಂದಂತೆ ಓದರಬೇಡ. ನಿನ್ನಲ್ಲಿ ಹೆಚ್ಚು ಮಾತಿಲ್ಲ, ನಿಲ್ಲಿ ಯುದ್ಧಕ್ಕೆ. ಬ್ರಹ್ಮದೇವರಿಂದ ವರ ಪಡೆದ ವಿಷಯನ್ನು ಅಮ್ಮನಿಗೆ ತಿಳಿಸಿದಾಗ ಬಹಳ ಸಂತೋಷಗೊಂಡು ಪಾತಾಳಾಧಿಪತಿ ವಿದ್ಯುನ್ಮಾಲಿ ಮಹಾರಾಜರಿಗೆ ನನ್ನನ್ನು ವಿವಾಹ ಮಾಡಿಕೊಟ್ಟರು. ನಮ್ಮಿಬ್ಬರ ದಾಂಪತ್ಯದ ಫಲವಾಗಿ ಮಗನೊಬ್ಬ ಜನಿಸಿ ಮಕ್ಕಳೊಂದಿಗೆ ಆಟ ಪಾಠ ಪರಾಕ್ರಮದಲ್ಲೇ ನಿಸ್ಸೀಮನಾಗಿದ್ದಾನೆ. ನನ್ನ ಪತಿದೇವನು ದೇವಲೋಕವನ್ನು ನಮ್ಮದೇ ಆಗಿಕೊಳ್ಳಲು ಅಲ್ಲಿಗೆ ದಾಳಿ ಮಾಡಿದ್ದಾರೆ. ಆದರೆ ಈ ತನಕ ಯಾವುದೇ ಸುದ್ದಿ ಬಂದಿಲ್ಲ. ಯಾರದು? ಅವರು ಓದರಲ್ಲಮ್ಮ, ಇನ್ನು ನಮಗೆ ಯಾರಿದ್ದಾರಮ್ಮ? ಈ ವಾಮನ ಜೀರಿಗೆ ಯಾರು ನೀನು? ನಾನಮ್ಮ, ನಿಮ್ಮ ಗಂಡಮ್ಮ. ಅದಾಗಲ್ಲಮ್ಮ, ನಾನು ಮತ್ತು ನಿಮ್ಮ ಗಂಡಮ್ಮ ಯುದ್ಧಕ್ಕೆ ಹೋದದಮ್ಮ. ಅದು ಉದ್ದಕ್ಕಲ್ಲ, ಯುದ್ಧಕ್ಕೆ. ಅದೇ ಅಮ್ಮ, ನಾವು ಗುರುಪುರಕ್ಕೆ ಸೋರಪ್ಪನಲ್ಲಿಗೆ ಹೋದದಮ್ಮ. ಗುರುಪುರ ಅಲ್ಲ, ಸುರಪುರ. ಏನಾಯ್ತು? ಅಮ್ಮ, ಲಾಲಿಸಬೇಕಮ್ಮ.
ಮಗನ ಮಾಡಿ ಗುಣಮಣಿಯೇ ಅಮ್ಮ ಲಾಲಿಸಬೇಕಮ್ಮ. ಏನಾಯ್ತು? ಅಮ್ಮ ಅಲ್ಲಿ ಅಮ್ಮ ನಿಮ್ಮವರು ಚಟ್ಟ ಹೇಳಿದಾರಮ್ಮ. ಅದು ಚಟ್ಟ ಅಲ್ಲ, ಪಟ್ಟ. ಅದೇ ಅಮ್ಮ, ನೀವು ಅಲ್ಲಿ ಕುಳಿತವರ ಟಿವಿ ನೋಡಬೇಕಿತ್ತಮ್ಮ. ಏನದು? ಅದೇ ಅಮ್ಮ, ಕುಳಿತ ಟಿವಿ. ಅದು ಟಿವಿ. ಅಷ್ಟಾಗುವಾಗ ಮಲ್ಲಿಗೆ ಅಪ್ಸಿರಿಯರು ಬಂದರಮ್ಮ. ಓ, ಅಪ್ಸರೆಯರು ಬಂದರು. ಹಾ. ಏನ್ ಮಾಡಿದ್ರು? ನಿಮ್ಮವರನ್ನಮ್ಮ. ಅದೇ ಅಮ್ಮ, ದಂಬೆ, ಊದ್ವತ್ತಿ, ಮೇಣಬತ್ತಿ. ಓ, ರಂಬೆ, ಊರ್ವಶಿ, ಮೇಣಕ್ಕೆ ಮೊದಲಾದ. ಹಾ. ಹೌದೇನೋ? ಇದು ಸಂತೋಷದ ವಿಷಯ ಅಲ್ಲ, ನಗು ನಗುತ್ತ ಹೇಳಬೇಕು. ಅಮ್ಮ, ನಾನು ನಕ್ಕಿ ನಕ್ಕಿ ಹೇಳುತ್ತೇನಮ್ಮ. ಹೌದು, ನಗು ನಗುತ್ತ ಹೇಳಬೇಕು. ಆಯ್ತಮ್ಮ, ನಾನು ನಕ್ಕುತ್ತಾ ಹೇಳುತ್ತೇನಮ್ಮ. ಅಷ್ಟಾಗುವಾಗ ಮಲ್ಲಿಗೆ ಒಂದು ಯಕ್ಷಿವಂತಮ್ಮ. ಏನದು? ಅದಮ್ಮ, ಹಾರಾಡಿದವ ಯಕ್ಷಿ. ಓ, ಹಾರಾಡಿಕೊಂಡು ಯಕ್ಷ ಬಂದ. ಹಾ, ನಿಮ್ಮವರನ್ನಮ್ಮ ಹೀಗೆ ನೋಡಿದಮ್ಮ. ಮತ್ತೆ ಏಯ್, ನನಗೆ ಭಾಷೆ ಉಂಟೆ, ಮಾನ ಕೆಟ್ಟವನೇ, ನಾಚಿಕೆ ಕೆಟ್ಟವನೇ, ಮರ್ಯಾದುಂಟೆ ನಿನಗೆ, ಇಳಿಯೋ ಕೆಳಗೆ. ಏ, ಯಾರಲ್ಲಿ ಮಾತಾಡೋದು? ಅದಾಗಲ್ಲಮ್ಮ, ಅವಮ್ಮ ಬಂದವಮ್ಮ ನಿಮ್ಮಲ್ಲಿ ಹೇಳಿದ್ದು. ಮತ್ತೇನಾಯ್ತು? ಅಷ್ಟಾಗುವಾಗಮ್ಮ ನಿಮ್ಮವರಿಗಮ್ಮ ಸಿಟ್ಟು ಬಂತಮ್ಮ. ಮತ್ತೆ ಸಿಟ್ಟು ಬರ್ಬೇಕಲ್ಲ. ಹಾ, ಸುಯಿ ಸುಯಿ ಎಂದು ಯುದ್ಧವಾಯಿತಮ್ಮ. ಆಮೇಲೆ ಅಷ್ಟಾಗುವಾಗಮ್ಮ ಆ ಯಕ್ಷಮ್ಮ ನಿಮ್ಮವರ ಮೇಲೆ ಹೀಗೆ ಹಾರಾಡಿದಮ್ಮ. ಆಮೇಲೆ ಏನಾಯ್ತು? ಆಗಮ್ಮ ನಿಮ್ಮವರಮ್ಮ ಕೆಳಗೆ ಹೀಗೆ ಕುಳಿತಾರಮ್ಮ. ಏನೋ ಆಯಾಸ ಆಗಿರ್ಬೋದು. ಹೌದಮ್ಮ, ನಾನು ಅದೇ ಭಾವಿಸಿದಲ್ಲ. ಅಲ್ಲಿಂದ ನೆಲಕ್ಕೆ ಬಿದ್ದದಮ್ಮ. ಹತ್ತಿರ ಹೋಗಿ ನೋಡುತ್ತೇನಮ್ಮ. ಗಾಳಿಲ್ಲ, ಇಷ್ಟು ನಾಲಿಗಮ್ಮ, ಇಷ್ಟಿಷ್ಟು ರಕ್ತಮ್ಮ. ನಿಮ್ಮವರು ಸತ್ತೇ ಹೋದರಮ್ಮ. ಇನ್ನೇನು ಮಾಡಲಿ? ಶಿವನೇ, ಇನ್ನೇನು ಮಾಡಲಿ? ಜೀವದಲ್ಲಿ ದಾಂಪತ್ಯ ಎನ್ನುವುದು ಎರಡು ಜೀವ ಹೊಂದಿದ್ದಂತೆ. ಅದನ್ನು ನಾನು ಕಳೆದೇನೆ. ನೀವಳಿದ ಮೇಲೆ ನನಗೆ ನಾವಯಾಸೆ. ನನಗೆ ಗಾಢಾಂಧಕಾರ ಪ್ರಾಪ್ತವಾಯಿತೆ. ಹೌದು, ಅತ್ತು ಫಲವೇನು? ಅತ್ತವರು ಸತ್ತರೂ ಜೀವಿಪರೆ ಖಂಡಿತ ಸಾಧ್ಯವಿಲ್ಲ. ಅದಕ್ಕಾಗಿ ಇನ್ನು ಮುಂದೆ ಹೀಗಲ್ಲ. ಪ್ರತಿಕಾರ ಸೇಡು ಇದು ನನ್ನ ಮುಂದಿನ ಗುರಿ. ಅದಕ್ಕಾಗಿ ನನ್ನ ಮಗ ಮಹಿಷನಿಂದಲೇ ತಕ್ಕ ಶಾಸ್ತ್ರಿಯಾಗಬೇಕಾಗಿದೆ. ಅದಕ್ಕಾಗಿ ಮಗನೇ ಮಹಿಷ ಬಾ, ಮಗನೇ ಮಗನೇ ಮಹಿಷ ಬಾ, ಮಗನೇ ಬಾ.
ಎಂದಿನಂತೆ ಇಂದು ಕೂಡ ಮಕ್ಕಳೊಂದಿಗೆ ಆಟವಾಡುತ್ತಿದ್ದಾಗ ದೂರದಿಂದ ಮಗನೇ ಮಹೇಶ ಬಾ ಎಂಬ ಕರೆಗೆ ಇಳಿಸಿದ್ದಮ್ಮ. ಓಡೋಡಿ ಬಂದು ನೋಡಿದರೆ ನಿನ್ನ ಕಣ್ಣಲ್ಲಿ ನೀರಮ್ಮ. ಯಾಕಮ್ಮ, ನಿನ್ನ ಕಣ್ಣೀರಿಗೆ ಕಾರಣ ಯಾರು? ಆ ಹರಿಯೋ, ಶಂಕರನು ಅಥವಾ ಬ್ರಹ್ಮನು ಯಾರೇ ಆಗಿರಲಿ ಅವರನ್ನು ಈ ಭೂಮಿಯಲ್ಲಿ ಇರುವುದಕ್ಕೆ ಬಿಡುವುದಿಲ್ಲ. ಹೇಳಮ್ಮ, ನಿನ್ನ ಕಣ್ಣೀರಿಗೆ ಕಾರಣ ಯಾರು? ಮಗನೇ, ಏನು ಹೇಳಲಿ ಮಗನೇ, ನಿನ್ನ ತಂದೆ ದೇವಲೋಕದ ದಿಗ್ವಿಜಯಕ್ಕಾಗಿ ಸಿಹಿ ಕೂಡಿಕೊಂಡು ಹೋದಾಗ ಅಲ್ಲಿ ನಮ್ಮವರಿಗೆ ಮತ್ತು ದೇವತೆಗಳಿಗೆ ಭೀಕರ ಯುದ್ಧವಾಯಿತಂತೆ. ಯುದ್ಧದಲ್ಲಿ ದೇವತೆಗಳು ಸೋತರಂತೆ ಮಗನೇ. ಅದು ಸಂತೋಷದ ವಿಷಯವಲ್ಲಮ್ಮ. ಹೌದು,
ಆದರೆ ಯಕ್ಷನವರನ್ನು ಬಂದು ನಿನ್ನ ತಂದೆಯನ್ನು ಕೊಂದನಂತೆ ಮಗನೇ. ಲಕ್ಷ್ಯವೇ ಅಲ್ಲ. ಒಂದೊಮ್ಮೆಗೆ ಆ ಮೂರು ಮೂರ್ತಿಗಳು ಬಂದು ನನ್ನಲ್ಲಿ ಯುದ್ಧಕ್ಕೆ ನಿಂತರೆ ಅವರಲ್ಲಿ ಹೋರಾಡಿ ಜಯ ಗಳಿಸುತ್ತೇನಮ್ಮ. ಅಮ್ಮ, ನಿನ್ನ ಕಣ್ಣೀರನ್ನು ಒರೆಸಿಕೋ, ನನ್ನನ್ನು ಆಶೀರ್ವದಿಸಿ ಕಳುಹಿಸಮ್ಮ. ಮಗನೇ, ನಿನಗೆ ಶುಭವಾಗಲಿ. ನಿನಗೆ ಶುಭವಾಗಲಿ ಮಗನೇ. ಅಮ್ಮ, ನಾನು ಹೊರಡುತ್ತೇನೆ. ಎಲ್ಲಿಗೆ ಹೋಗುತ್ತೆ? ಯುದ್ಧಕ್ಕೆ. ಯುದ್ಧ ಎಂದರೆ ಅಷ್ಟು ಸುಲಭ ಅಲ್ಲ ಮಗನೇ. ಅದಕ್ಕಾಗಿ ತಪಸ್ಸನ್ನು ಆಚರಿಸಬೇಕು. ಓಹೋ. ಬ್ರಹ್ಮದೇವನಿಂದ ವರ ಪಡೆಯಬೇಕು. ಅದಕ್ಕಾಗಿ ಘೋರ ಕಾನನಕ್ಕೆ ಹೋಗಬೇಕು. ಅಮ್ಮ, ನಾನು ಹೊರಡುತ್ತೇನೆ, ಈಗಲೇ ಹೊರಡುತ್ತೇನೆ. ಇಲ್ಲ ಮಗನೇ, ಇದು ನಿನ್ನ ರಕ್ಷಣೆಗಾಗಿ. ಆಗಲಿ ತಾಯಿ, ಶುಭವಾಗಲಿ. ಅಮ್ಮನಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ಇನ್ನು ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸಲು ಈ ಪವಿತ್ರ ಪುಷ್ಕರ ಕ್ಷೇತ್ರಕ್ಕೆ ಬಂದಿದ್ದೇನೆ. ಜಯ 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 ಬ್ರಹ್ಮದೇವ. ಬ್ರಹ್ಮದೇವನನ್ನು ವಿಧ ವಿಧದಿಂದ ಸ್ತುತಿಸಿದರೂ ಬ್ರಹ್ಮದೇವನಿಗೆ ನನ್ನ ತಪಸ್ಸಿನ ಅತಿ ಮುಟ್ಟಲಿಲ್ಲವೇ? ತಡ ಮಾಡುವುದು ಸರಿಯಲ್ಲ. ನನ್ನ ಖಡ್ಗದಿಂದ ನನ್ನ ಶಿರವನ್ನು ಕಡಿಯುತ್ತೇನೆ. ಮಗನೇ ಮಹಿಷಾಸುರ, ಬ್ರಹ್ಮದೇವ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಈ ರೀತಿ ನನ್ನನ್ನು ಸ್ತುತಿಸಲು ಕಾರಣವೇನು? ನಿನ್ನ ಮನದ ಚಿಂತೆ ಏನೆಂದು ಹೇಳು, ಅನುಗ್ರಹಿಸುತ್ತೇನೆ. ಬ್ರಹ್ಮದೇವ, ಮಹಿಷಾಸುರ, ನೀನು ನನ್ನ ತಪಸ್ಸಿಗೆ ಮೆಚ್ಚಿ ಬಂದೆಯ ದೇವ? ಹೌದು ದೇವ. ಈ ಮೂರು ಲೋಕಗಳಲ್ಲಿಯೂ ಹಾಗೆ ಮೂರು ಮೂರ್ತಿಗಳಾದ ನಿಮ್ಮಿಂದಲೂ ನನಗೆ ಮರಣ ಬಾರದಂತಹ ವರವನ್ನು ಅನುಗ್ರಹಿಸು ದೇವ. ತಥಾಸ್ತು ಮಗನೇ.
ಧನ್ಯನಾದೆ ದೇವ. ಬ್ರಹ್ಮದೇವನಿಂದ ವರವನ್ನು ಪಡೆದಿದ್ದೇನೆ. ಇದನ್ನು ಅಮ್ಮನಿಗೆ ತಿಳಿಸಬೇಕು. ತೆರಳುತ್ತೇನೆ. ಬ್ರಹ್ಮದೇವನು ವರವನ್ನಿತ್ತು ಅಂತರ್ಧಾನನಾದ. ಇನ್ನು ಮುಂದೆ ಈ ಮೂರ ಲೋಕದಲ್ಲಿ ನನಗೆದಿರು ಯಾರಿದ್ದಾರೆ? ಆ ದೇವತೆಗಳು ನನಗೆ ಗಣ್ಯರೇ ಅಲ್ಲ. ಇನ್ನು ಮುಂದೆ ಆ ದೇವತೆಗಳನ್ನು ಕಾಪಾಡಲು ಯಾರಿದ್ದಾರೆ ನೋಡುತ್ತೇನೆ.
ಕೇಳಿದ್ದೀರೆ ನನಗೆ ತಿಳಿದ ಹೊಸ ಸುದ್ದಿ. ಶೋಣಿತಾಪುರದ ಮಾಲಿನ್ಯ ಸುಕುಮಾರ ಮಹಿಷಾಸುರ ಬಲಬಲಾನ್ವಿತನಾಗಿ ಮೆರೆಯುತ್ತಿದ್ದಾನಂತೆ. ಅವನೊಂದಿಗೆ ಸೇರಿದರೆ ಒಳ್ಳೆಯದಲ್ಲವೇ? ಬನ್ನಿ ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ನಿಮ್ಮ ಬರುವಿಕೆಯಿಂದ ಸಂತೋಷಗೊಂಡೆ. ನಿಮ್ಮನ್ನೆಲ್ಲ ನೋಡುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಅಂಗವೈಕಲ್ಯವನ್ನು ಹೊಂದಿದ್ದೀರಲ್ಲ. ಏನಾಯಿತು? ಯಾರು ನೀವು? ಯಾಕೆ ಬಂದಿರಿ? ಓ ಮಾಲಿನ್ಯ ಸುಕುಮಾರ, ವರ್ತಮಾನ ಕಾಲದಲ್ಲಿ ಮಹಾಪರಾಕ್ರಮಿ ಎಂಬ ವಾರ್ತೆಯನ್ನು ಕೇಳಿದ್ದೇನೆ. ಓಹೋ, ನಿನ್ನ ಮಿತ್ರತ್ವಕ್ಕೆ ಬಂದವನ್ ನಾವು. ಓ, ನಾನು ಶಂಕಾಸುರ, ನೋಡು ಇವ ದುರ್ಗಾಸುರ, ಬಿಡಲಾಸುರ, ಇವರೆಲ್ಲ ಯಾರು ಬಲ್ಲೆಯ? ಆ ಹರಿಯ ಭಯದಿಂದ ಓಡಿ ಬಂದವರು ನಾವು. ಒಬ್ಬೊಬ್ಬರಿಗೆ ಕೈ ಇಲ್ಲ, ಕಾಲಿಲ್ಲ, ಎಲ್ಲ ಕೂಡಾಗಿದೆ. ಒಟ್ಟು ಆ ದೇವತೆಗಳಿಂದ ನಮಗೆ ತೊಂದರೆ ಆಗಿದೆ. ಶಂಕದುರ್ಗರೇ, ಶಂಕದುರ್ಗರೇ, ಇನ್ನು ನೀವು ಭಯಪಡುವ ಅಗತ್ಯವಿಲ್ಲ. ಆ ದೇವಲೋಕವನ್ನು ಮುತ್ತಿಗೆ ಹಾಕೋಣ. ಐರಾವತವನ್ನೇರಿ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದವ ನೀನೇನೋ ಸುರಪ್ಪ. ನನ್ನ ತಂದೆಯನ್ನು ಮೋಸದಿಂದ ಕೊಂದೆಯ. ಆ ಸೇಡನ್ನು ತೀರಿಸುವುದಕ್ಕಾಗಿ ಈ ಸ್ವರ್ಗ ಲೋಕವನ್ನು ಹಾಗೆ ನಿನ್ನ ಪೀಠವನ್ನು ಸೆಳೆದುಕೊಂಡು ಹೋಗಲು ಬಂದಿದ್ದೇನೆ. ಮರ್ಯಾದೆಯಲ್ಲಿ ಸ್ವರ್ಗ ಪೀಠವನ್ನು ಕೊಟ್ಟರೆ ಲೇಸು.
ಇಲ್ಲದಿದ್ದರೆ ಎಲ್ಲ ಮಹಿಷ, ಏನಿಲ್ಲ. ಈ ಸ್ವರ್ಗದ ಪಟ್ಟ 3 ಮೂರ್ತಿಗಳ ದಯೆಯಿಂದ 100 ಯಾಗದ ಮೂಲಕ ಪಡೆದಿದ್ದದ್ದು. ಓಹೋ, ಅಷ್ಟು ಸುಲಭದಿಂದ ಬಿಟ್ಟು ಕೊಡುವವನು ನಾನಲ್ಲ. ನಿನ್ನ ಅಪ್ಪ ರೋಗದ ದಾರಿಗೆ ನಿನ್ನನ್ನು ಕಳುಹಿಸಿದೆನು. ನಿಲ್ಲ ಯುದ್ಧಕ್ಕೆ. ನೋಡೋಣ ಬಾ. ಈ ಸ್ವರ್ಗಲೋಕ ಈಗ ನನ್ನ ಸ್ವಾಧೀನ ಆಗಿದೆ. ಇಲ್ಲೇನೆ ನಡೆಯಬೇಕಿದ್ದರೂ ನನ್ನ ಆಜ್ಞೆ ಬೇಕು. ತಪ್ಪಿದರೆ ಎಚ್ಚರಿಕೆ. ಅಯ್ಯೋ, ಏನಾಗಿ ಹೋಯಿತು? ದುರುಳ ಮಹಿಷಾಸುರನಿಂದ ನನಗೆ ಸೋಲಾಯಿತೆ. ಹೌದು, ನನ್ನ ಕಷ್ಟವನ್ನು ಆ ವಾಣಿ ರಮಣನಲ್ಲಿ ಹೇಳಿ ಪರಿಹಾರ ಕಂಡುಕೊಳ್ಳುತ್ತೇನೆ. ಸತ್ಯಲೋಕದ ಕಡೆ ತೆರಳುತ್ತೇನೆ. ದೇವೇಂದ್ರ, ಏನು ಈ ಕಡೆ? ನಮ್ಮನ್ನು ರಕ್ಷಿಸುವರಿನ್ಯಾರಿದ್ದಾರೆ? ನಿನಗಿಂತ ವರಪ್ರಬಲದಿಂದ ಮತ್ತಿಂದ ದುರುಳ ಮಹಿಷಾಸುರನಿಂದ ನಮಗೆ ತೊಂದರೆಯಾಗಿದೆ. ಇದೀಗ ಸುರಸಿಂಹಾಸನ ಆಸನ ವಶವಾಗಿದೆ. ದೇವಾ, ದೇವೇಂದ್ರ, ನಮ್ಮನ್ನು ನೀನೇ ರಕ್ಷಿಸಬೇಕು. ಜಯ 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 ಬಾಲಾದಿ ದೇವತೆಗಳೇ, ಎದ್ದೇಳಿ. ಸುಮನಸರೇ, ಬ್ರಹ್ಮದೇವ, ನಿಮಗೆ ಬಂದ ಕಷ್ಟವನ್ನು ಅರ್ಥ ಮಾಡಿಸಿದ್ದೇನೆ. ದುರುಳ ಮಹಿಷನಿಗೆ ನಾನು ವರ ನೀಡಿದ್ದು ನಿಜ. ಆದರೆ ಅದನ್ನು ಹಿಂದೆ ಪಡೆಯುವ ಶಕ್ತಿ ನನ್ನಲ್ಲಿಲ್ಲ. ಆದರೆ ಇದಕ್ಕೆ ದಾರಿ ಮಾಡಿದ್ದೇನೆ. ಏನದು ದೇವೇಂದ್ರ? ಬ್ರಹ್ಮದೇವ, ಪಾಲನಾಕರ್ತನಾದ ಆ ಶ್ರೀಹರಿಯ ಬಳಿಗೆ ಹೋಗಿ ಇದಕ್ಕೆ ದಾರಿ ಹುಡುಕೋಣ, ತೆರಳೋಣ. ಬಾವಾ, ನಮಸ್ಕಾರವಯ್ಯ. ನಮಸ್ಕಾರ ಬಾವಾ. ಏನು ಈ ಕಡೆ? ನಿನ್ನನ್ನು ಹುಡುಕಿಕೊಂಡು ವೈಕುಂಠಕ್ಕೆ ಹೋದೆ. ಅಲ್ಲಿ ನೀನಿರಲಿಲ್ಲ. ದುಷ್ಟ ಮನುಷ್ಯನ ಉಪ್ಪಟ್ಟಲ ವಿಪರೀತವಾಗಿದೆ. ಅದಕ್ಕೆ ನೀನೇ ದಾರಿ ತೋರಿಸಬೇಕಯ್ಯ. ಶಿವನೇ, ಶ್ರೀಹರಿ, ನಾನು ಅದನ್ನೇ ಆಲೋಚಿಸುತ್ತಾ ನಿನ್ನಲ್ಲಿಗೆ ಹೊರಟವನು. ಸದ್ಯ ಈ ದುಹಿನಾದ್ರಿಯ ತಪ್ಪಲಲ್ಲಿ ಸಂಧಿಸಿದ್ದೇವಲ್ಲ, ಅದು ಅಲ್ಲಿ ಕಾಣುತ್ತಿರುವುದು ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಇದಕ್ಕೆ ಪರಿಹಾರವೇನೆಂದು ಆಲೋಚಿಸೋಣ.
ನಡಿನ ಭವಸುರಗಳು ನಡೆದಂದು ದೇವೇಂದ್ರ ಬ್ರಹ್ಮದೇವ ವಿಷ್ಣುವನ್ನು ಅರಸುತ್ತಾ ವೈಕುಂಠಕ್ಕೆ ಹೋದರೆ ಆತನಲ್ಲಿಲ್ಲ, ಹಾಗೆಂದು ಕೈಲಾಸಕ್ಕೆ ಹೋದರೆ ಶಿವನೂ ಅಲ್ಲಿಲ್ಲ. ಅದು ಅದು ಈ ತುಹಿನಾಥ ಪಲಿನ ಆ ಚಂದ್ರಕಾಂತ ಶಿಲೆಯಲ್ಲಿ ಹರಿಹರರು ಕುಳಿತಿರುವುದು ಕಾಣುತ್ತಾ ಇದೆ. ಓಹೋ ಹರಿಹರರೇ! ಬ್ರಹ್ಮದೇವ ದುರುಳ ಮಹಿಷಾಸುರ ದೇವತೆಗಳನ್ನು ಸೋಲಿಸಿದ್ದಾನೆ. ನನ್ನ ವರಬಲವೇ ಆತನ ಶಕ್ತಿಯ ಮೂಲ ಎಂದು ತಿಳಿದರು ನಾನು ಏನು ಮಾಡದವನಾಗಿದ್ದೇನೆ. ಅದಕ್ಕೆ ನೀವಿಬ್ಬರು ಪರಿಹಾರ ಏನೆಂದು ತಿಳಿಸಬೇಕು. ದೇವತೆಗಳೇ ಬಿಡಿಸಿದ್ದೆ ದುಷ್ಟ ಮಹಿಷನ ಅಟ್ಟಹಾಸ ಮಿತಿ ಮೀರಿದ ಆ ರಾಕ್ಷಸರ ಅವಧಿಗಾಗಿ ನನ್ನಲ್ಲಿ ಅಂತರ್ಗತವಾಗಿರುವ ಮಹಾಶಕ್ತಿಯನ್ನು ತೇಜ ರೂಪದಲ್ಲಿ ನಭೋಮಂಡಲಕ್ಕೆ ಪಸರಿ ಬಿಡುತ್ತೇನೆ. ದುರುಳ ಮಹಿಷಾಸುರ ಒಂದೊಮ್ಮೆ ನನ್ನ ಕೃಪಾಪಾತ್ರನಾದರೂ ಯೋಗವಾಗಿ ಬಳಸಿಕೊಳ್ಳುವುದರಿಂದ ಆತನ ನಿರ್ಮಾಣಕ್ಕೆ ನಾನು ನನ್ನ ಶಕ್ತಿಯನ್ನು ಹೊರಗಡೆ ಬಿಡುತ್ತೇನೆ. ಅಯ್ಯ, ದುಷ್ಟನ ವಧೆಗಾಗಿ ಬ್ರಹ್ಮನವರ ಬಲ ಅಡ್ಡಿಯಾಗುತ್ತಿದೆ. ಅವನ ವಧೆಗೆ ನನ್ನ ದಿವ್ಯಶಕ್ತಿಯನ್ನು ಹೊರಗಡುತ್ತೇನೆ. ಸುಮನಸರೇ, ದುಷ್ಟನ ಸಂಹಾರಕ್ಕೆ ನಮ್ಮಲ್ಲಿರುವ ಮಹಾಶಕ್ತಿಯನ್ನು ಹೊರಬಿಟ್ಟು ಆತನ ವೃದ್ಧಾಶನಕ್ಕೆ ಸಹಭಾಗಿಸೋಣ. ಅದು ತ್ರಿಮೂರ್ತಿಗಳಾದ ನಮ್ಮ ಮತ್ತು ದೇವತೆಗಳ ದಿವ್ಯ ತೇಜಸ್ಸು ನಭೋಮಂಡಲದಲ್ಲಿ ಒಟ್ಟಾಗಿ ಸ್ತ್ರೀ ರೂಪ ತಾಳುತ್ತಾ ಧರೆಗಿಳಿಯುತ್ತಿದೆ. ಆ ಮಹಾಮಾಯನ್ನು ನಾವೆಲ್ಲರೂ ಸ್ತುತಿಸೋಣ. Thank you.
ನನ್ನನ್ನು ಹೇಗಾಗಿ ಸ್ಮರಿಸಿ
ಕೊಡಲು ಸಕಲರು ಜಯ ಜಯವೆನಲು ಮಣಿಯಲ ವಿಶ್ವಕರ್ಮನು ಕೊಡದರದಿ ಶೋಭಿಸುವ ಭೂಷಣ ವಚನವರ್ಪಿಸಲು ಜಯ ಜಯ ಜಗ ವನಜನಾಭನು ಕರದ ಚಕ್ರವ ತೃಣಯನಾಗಲು ತ್ರಿಶೂಲವನ್ನು ಸದಾ ಕಮಲವೆರ್ಮೆನು ಬ್ರಹ್ಮದಂಡವನಿದ್ದು ಪದಕೆರಗಿ ವಿನಯದಿಂದಲೇ ಕುಲಿಶವಾಮ ಆದಿಮಿಷರು ಶಕ್ತ್ಯಾಯುಧಗಳ ಮುಡಿರು ಮಾತೆಯ ಪರದೊಳಿರಿಸುತ್ತ ನುತಿಸಿದರು ಭಯದಿ ಜಯ ಜನನಿ ಶ್ರೀಹರಿ ಅದೋ ವಿಶ್ವಕರ್ಮನು ದಿವ್ಯಕರಣವನ್ನು ತಂದೊಪ್ಪಿಸಿದ್ದಾನೆ ದೇವನಾರ್ಯರು ಅದನ್ನೆಲ್ಲ ನಿನಗೆ ತೊಡಸಿ ಶೃಂಗರಿಸಿದ್ದಾರೆ ಸಕಲ ಮೂರ್ತಿಯಾದ ನೀನು ಅದನ್ನೆಲ್ಲ ಬೇಗನೆ ದುರುಳರನ್ನು ಸಂಹರಿಸಮ್ಮ. ಆಗಲಿ. ತಾಯಿ ಶ್ರೀಹರಿ ತಾಯಿ ಶ್ರೀಹರಿ ಸರ್ವಾಭರಣ ಭೂಷಿತೆಯಾಗಿ ಅಷ್ಟಭುಜಗಳಿಂದ ಶೋಭಿಸುವ ನೀನು ದುರುಳರಲ್ಲಿ ಯುದ್ಧಕ್ಕೆ ನಡಿಗೆಯಿಂದ ಹೋಗಬಾರದು ಎಂಬುದಕ್ಕಾಗಿ ಪರ್ವತನು ಸಿಂಹರಾಜನನ್ನು ಕಳುಹಿಸಿದ್ದಾನೆ. ಆ ಸಿಂಹವನ್ನೇರಿ ದುರುಳರನ್ನು ಸಂಹರಿಸಮ್ಮ. ಆಗಲಿ. ಮಕ್ಕಳೇ, ಆದಷ್ಟು ಬೇಗನೆ ತರಿದು ನಿಮಗೆ ಶಾಂತಿಯನ್ನು ಒದಗಿಸುತ್ತೇನೆ. ಧೈರ್ಯಸ್ಥರಾಗಿರಿ. ಮಹಿಷನ ವಧೆ ಮಾಡುವುದಕ್ಕಾಗಿ ಸಿಂಹವಾಹಿನಿ ಆಗುತ್ತೇನೆ. ಸಿಂಹವಾಹಿನಿ ಆಗುತ್ತೇನೆ. ಸಿಂಹವಾಹಿನಿ ಆಗುತ್ತೇನೆ.
ಅಬ್ಬಬ್ಬಬ್ಬಬ್ಬ! ಏನಾಶ್ಚರ್ಯವಿದು! ನಾರಿಯೋರ್ವಳು ಸಿಂಹವಾಹಿನಿಯಾಗಿ ಬಂದು ನಮ್ಮವರೇ ಆದ ಶಂಕಾದಿ ದುರ್ಗದ ವೀರರನ್ನು ಕೊಂದಳಂತೆ. ಸಕಲ ಸಿದ್ಧತೆಯೊಂದಿಗೆ ರಣರಂಗಕ್ಕೆ ಹೊರಟಾಗ ಏನಾಶ್ಚರ್ಯವಿದು! ನರಿ ನಾಯಿಗಳು ವಿಕಾರ ಸ್ವರದಿಂದ ಕೂಗುತ್ತಿದೆ, ಧೂಮಕೇತುಗಳು ಕಾಣಿಸುತ್ತಿದೆ. ಇದು ರಾಜಾರಿಷ್ಟ. ಏನೇ ಆಗಲಿ ಆ ಸೊಕ್ಕೇರಿದ ನಾರಿಯನ್ನು ನಾನೇ ಎದುರಿಸುತ್ತೇನೆ. ನೀನೋರ್ವಳು ಹೆಣ್ಣು, ಅಷ್ಟಭುಜಿಯಾಗಿ ಬಂದು ನನ್ನೆದುರು ನಿಂತಿದ್ದೀಯಲ್ಲ, ಅದು ಕೂಡ ಸಿಂಹವಾಹಿನಿಯಾಗಿ. ನನ್ನಲ್ಲಿ ದಿಟ್ಟತನದ ಯುದ್ಧಕ್ಕೆ ಕಾರಣ ಏನು ಹೇಳು? ನೀನು ಮಾಡಿದ್ದಾದರೂ ಏನೋ? ಏನು ಮಾಡಿದೆ? ಎಲ್ಲೋ ಮಹಿಷ, ಏನಿಲ್ಲ. ನೀನೆಸಗಿದ ಅನ್ಯಾಯಕ್ಕೆ ತಕ್ಕ ಶಿಕ್ಷೆ ವಿಧಿಸಲು ಬಂದವಳು ನಾನು. ನೀನು ದೇವತೆಗಳನ್ನು ಸೆದೆಬಡಿದು ನಾಲ್ಕು ಲೋಕವನ್ನು ನಿನ್ನದಾಗಿಸಿ ಅಧಿಕಾರ ಸ್ಥಾಪಿಸಿದೆಯಲ್ಲ. ಹೌದು. ನಿನ್ನ ಶಿರ ಕತ್ತರಿಸಿ ದೇವಲೋಕವನ್ನು ಮರಳಿ ದೇವತೆಗಳಿಗೆ ಕೊಡುವುದಕ್ಕಾಗಿ ಬಂದಿದ್ದೇನೆ. ಓಹೋ, ಸುರರ ಉದ್ಧಾರವೇ ನನ್ನ ಗುರಿ. ಬ್ರಹ್ಮನ ವರಬಲ ಉಂಟೆಂದು ಹಿಗ್ಗಬೇಡ, ಜಾಗ್ರತೆ. ನೀನು ಹೆಣ್ಣೆಂದು ನಾನು ಈ ನಾರಿ ಹತ್ತಿಗೆ ಹೆದರಿ ಕೂತ್ಕೊಳ್ಳುವವನಲ್ಲ. ನಿನ್ನ ತಲೆಗೇರಿದ ಮದವನ್ನು ಹೇಗೆ ಇಳಿಸಬೇಕೆಂದು ನನಗಿದೆ. ಒಳ್ಳೆಯ ಮಾತಿನಲ್ಲಿ ಹಿಂದೆ ಹೋದರೆ ಇಳಿಸು, ಇಲ್ಲದಿದ್ದರೆ ಜಾತನ. ಮುಚ್ಚ ಬಾಯಿ.
ಯನಾದುರುಳ ಮಹಿಷ, ಏನಿಲ್ಲ. ನಾನರುಳು ಹೆಣ್ಣೆಂಬ ಭಾವನೆಯಿಂದ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದೀಯಲ್ಲ. ಒಲಿದರೆ ನಾರಿ, ಮುನಿದರೆ ಮಾರಿ. ಓಹೋ, ಈಗ ಮಾರಿಯಾಗಿ ಬಂದಿದ್ದೇನೆ. ನನ್ನ ಪರಾಕ್ರಮ ಏನೆಂದು ತೋರಿಸಿಕೊಡುತ್ತೇನೆ. ನಿಲ್ಲಿಯುವುದಕ್ಕೆ ನೋಡು. ದೇವೇಂದ್ರಾದಿ ದಿಕ್ಪಾಲಕರೇ, ತಾಯೇ, ಲೋಕಕಂಟಕನಾದ ಮಹಿಷನ ವಧೆಯಿಂದ ವಿಶ್ವ
ಜೀವಕ್ಕೆ ಶಾಂತಿ ಒದಗಿದೆ. ನೀವಿನ್ನು ಭಯಬಿಡಿ. ದೇವ ಪಟ್ಟವನ್ನು ಮರಳಿ ಪಡೆದೆ. ಧೈರ್ಯಸ್ಥರಾಗಿರಿ. ನನ್ನನ್ನು ಅನವರತ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಇರಿ ಮಕ್ಕಳೇ. ಜನನಿ, ದೇವೇಂದ್ರ, ದುರುಳರ ಬಾಧೆ ದೇವಲೋಕಕ್ಕೆ ತಪ್ಪಿದಿಲ್ಲ ತಾಯಿ. ಮುಂದೆ ದುರುಳ ದಾನವರ ದಾಳಿಯಾದರೆ ಏನು ಮಾಡಬೇಕಮ್ಮ? ನಮ್ಮನ್ನು ಸಲಹುವ ಬಗೆಯಾದರು ಹೇಗಮ್ಮ? ಇದಕ್ಕೆ ದಾರಿ ತೋರಿಸಮ್ಮ. ಸುರಪಾಲ, ತಾಯೇ, ಮುಂದೆ ದುರುಳದಾನವರ ಬಾಧೆ ನಿಮಗಾದರೆ ಏನು ಚಿಂತಿಸದಿರಿ. ಒಂದು ವೇಳೆ ಅಂತಹ ಕಷ್ಟ ಒದಗಿದರೆ ನೀವು ತುಹಿನ್ನಾದ್ರೆ ತಪ್ಪಲಲ್ಲಿ ನನ್ನನ್ನು ಅನನ್ಯ ಭಕ್ತಿಯಿಂದ ಸ್ಮರಿಸಿರಿ ಮಕ್ಕಳೇ. ಆಗ ನಿಮಗೆ ತ್ರಿಗೋಚರಳಾಗಿ ದುಷ್ಟರ ವಧೆ ಮಾಡುತ್ತೇನೆ. ನಿಮಗೆ ಶುಭವಾಗಲಿ, ಲೋಕಕ್ಕೆ ಮಂಗಳವಾಗಲಿ. ಮಹಿಷಮರ್ದಿನಿ ಎನ್ನುವ ಪುಣ್ಯ ಕಥಾ ಭಾಗವನ್ನು ಯಕ್ಷಗಾನ ಬಯಲಾಟವಾಗಿ ಆಡಿಸಿ ನೋಡಿ ಸಂತೋಷಪಟ್ಟ ಸರ್ವ ಮಹನೀಯರಿಗೂ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ನೀಡಲೆಂದೇ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಅಡ್ಕ ಶ್ರೀ ಭಗವತಿ ಅಮ್ಮನರ ಅನುಗ್ರಹ ಇರಲೆಂದು ಪ್ರಾರ್ಥಿಸುತ್ತಾ ಕತೆಗೆ ಮಂಗಲ ಹಾಡೋಣ. ಶ್ರೀ